ಉಡುಪಿಯಲ್ಲಿ ಲಾಕ್ಡೌನ್ ನಿರ್ಬಂಧ ಸಡಿಲಿಸುವ ಬಗ್ಗೆ ಬೇಡಿಕೆ ಇದೆ. ಉಡುಪಿ ಗ್ರೀನ್ ಝೋನ್ ವ್ಯಾಪ್ತಿಗೆ ಬಂದ ಮೇಲೆ ಚಿಂತನೆ ಮಾಡುವುದಾಗಿ ಗೃಹ ಸಚಿವ ಜೊತೆಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮಣಿಪಾಲದ ಡಿಸಿ ಕಚೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ಜನಪ್ರತಿನಿಧಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಉಡುಪಿಯಲ್ಲಿ ಕೋವಿಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಎಲ್ಲ ವೈದ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳು. ಜಿಲ್ಲಾಸ್ಪತ್ರೆಯಲ್ಲಿ ಸೆಂಟ್ರಲೈಸ್ಡ್ ಆಕ್ಸಿಜನ್ 50 ಬೆಡ್ನ ವ್ಯವಸ್ಥೆ ಮಾಡಲಾಗುತ್ತೆ. ತಾಲೂಕಿನಲ್ಲಿ 10 ಬೆಡ್ಗಳ ವ್ಯವಸ್ಥೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಜಿಲ್ಲೆಗೆ 3500 PPE ಕಿಟ್ಗಳ ಅಗತ್ಯ ಇದೆ. ಉಡುಪಿಯಲ್ಲಿ ಕೊರೋನಾ ಟೆಸ್ಟ್ ಲ್ಯಾಬ್ ಸ್ಥಾಪನೆಗೆ ಕ್ರಮ ಕೈಗೆತ್ತಿಕೊಳ್ಳಲಾಗುತ್ತೆ. ರಾಜ್ಯದಲ್ಲಿ 27 ಲ್ಯಾಬ್ಗಳು ಆರಂಭವಾಗಲಿದೆ. ಹೊರ ಜಿಲ್ಲೆಯಿಂದ ಜನರನ್ನ ಸದ್ಯಕ್ಕೆ ಉಡುಪಿಯೊಳಗೆ ಬಿಡಲ್ಲ. ಜಿಲ್ಲೆಯಲ್ಲಿ ನಿರ್ಬಂಧ ಸಡಿಲಿಸುವ ಬಗ್ಗೆ ಬೇಡಿಕೆ ಇದೆ. ಇನ್ನು ಉಡುಪಿ ಗ್ರೀನ್ ಝೋನ್ಗೆ ಬಂದ ಮೇಲೆ ಈ ಒಂದು ಚಿಂತನೆಯನ್ನ ಮಾಡಲಾಗುತ್ತೆ ಅಂತ ಹೇಳಿದರು. ಒಂದು ಟೆಸ್ಟ್ ಲ್ಯಾಬ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಡಿಸಿ ಅವರು ಪರ್ಮಿಷನ್, ರಾಜ್ಯ ಮಟ್ಟದಲ್ಲಿ ಪರ್ಮಿಷನನ್ನು ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಬಿಡುಗಡೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಎಕ್ಸ್ಪರ್ಟ್ಸು, ಕನ್ಸಲ್ಟೆಂಟ್ ಜೊತೆಗೆ ಚರ್ಚೆ ಮಾಡಿ ಕೂಡಲೇ ಒಂದು ಟೆಸ್ಟ್ ಲ್ಯಾಬನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನಾವು ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತಗೋಬೇಕು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಾವು ಸುಮಾರು 17 ಟೆಸ್ಟ್ ಲ್ಯಾಬ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಕೋವಿಡ್ ಪ್ರಾರಂಭದಾಗ 2 ಟೆಸ್ಟ್ ಲ್ಯಾಬ್ ಇತ್ತು. ಈಗ 17 ವರ್ಕಿಂಗ್ ಇದ್ದಾವೆ. ಇನ್ನು 10 ಬೇರೆ ಬೇರೆ ಹಂತದಲ್ಲಿದೆ. 30ನೇ ತಾರೀಕು ಒಳಗಡೆ, ಏಪ್ರಿಲ್ 30 ಒಳಗೆ ಆ 10 ಕೂಡ ಪ್ರಾರಂಭ ಆಗ್ತವೆ. ಒಟ್ಟು 27 ಲ್ಯಾಬ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಮ್ಮ ಉಡುಪಿ ಜಿಲ್ಲೆಗೂ ಒಂದು ಲ್ಯಾಬ್ ಇರುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಎರಡನೇದು, ಕೆಲವು ನಿರ್ಬಂಧಗಳನ್ನು ಸೆಟಲ್ ಮಾಡಬೇಕನ್ನುವಂಥದ್ದು ಜನಸಾಮಾನ್ಯರ ಒಂದು ಬೇಡಿಕೆಯನ್ನು ಶಾಸಕರಿಗೆ ಮಂಡಿಸಿದ್ದಾರೆ. ಗ್ರೀನ್ ಝೋನ್ ಆದ ಮೇಲೆ ಈಗಾಗಲೇ ಕೆಲವು ರಾಜ್ಯದ ಸುಮಾರು 11 ಗ್ರೀನ್ ಝೋನ್ ಜಿಲ್ಲೆಗಳಿಗೇನು ಕೆಲವು ರಿಯಾಯಿತಿಗಳನ್ನು ಕೊಟ್ಟಿದ್ದೇವೆ, ನಿರ್ಬಂಧಗಳನ್ನು ಸೆಟಲ್ ಮಾಡಿದ್ದೇವೆ. ಇನ್ನು ಪಾದರಾಯನಪುರದ ಹಲ್ಲೆ ಪ್ರಕರಣದ ಬಗ್ಗೆ ಮಾತನಾಡಿದಂತಹ ಅವರು, ಈಗ 126ಕ್ಕೂ ಹೆಚ್ಚಿನ ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳು ರಾಮನಗರದ ಜೈಲಿನಲ್ಲಿದ್ದಾರೆ. ಒಬ್ಬ ಪ್ರಮುಖ ಆರೋಪಿಯ ಬಂಧನ ಬಾಕಿ ಇದ್ದು ಶೀಘ್ರ ಬಂಧನವಾಗುತ್ತೆ. ನ್ಯಾಷನಲ್ ಡಿಸಾಸ್ಟರ್ ಆಕ್ಟ್ ಅಡಿ ಬಂಧಿಸಿ 8 ರಿಂದ 10 ಸೆಕ್ಷನ್ ಹಾಕಲಾಗಿದೆ. ಸರ್ಕಾರಿ ಸೇವೆಗೆ ಅಡ್ಡಿಪಡಿಸಿದ ಪ್ರಕರಣವೂ ಕೂಡ ದಾಖಲಾಗಿದೆ. ಇನ್ನು ಚಾರ್ಜ್ ಶೀಟ್ ಅನ್ನು ಇನ್ನೂ ಕೂಡ ಫೈಲ್ ಮಾಡಿಲ್ಲ. ಈ ನಡುವೆ ನೂತನ ಸುಗ್ರೀವಾಜ್ಞೆ ಜಾರಿಯಾಗಲಿದೆ. ಪ್ರಕರಣದ ತನಿಖೆಯ ಹಂತವನ್ನು ನೋಡಿಕೊಂಡು ಸಾಧ್ಯವಿದ್ರೆ ಅಗತ್ಯ ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡಲಾಗುತ್ತೆ ಅಂತ ಹೇಳಿದರು. ನಮ್ಮ ಹೆಲ್ತ್ ವರ್ಕರ್ಸ್ ಮೇಲೆ, ಪೊಲೀಸರ ಮೇಲೆ ಹಲ್ಲೆ ಇದ್ದರೆ ದೇರ್ ಇಸ್ ನೋ ಕಾಂಪ್ರಮೈಸ್. ಯಾರೇ ಇರಲಿ, ಇದು ಮೀಟಿಂಗ್ ಆದ ತಕ್ಷಣ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತನಾಡೋರಿದ್ದೇನೆ. ಆ ಎಲ್ಲ ಕ್ರಮಗಳನ್ನು ಜರುಗಿಸ್ತೀವಿ. ಈಗ 126ಕ್ಕಿಂತ ಹೆಚ್ಚು ಜನರನ್ನು ಮಾಡಿದ್ದೇವೆ. ಅವರು ರಾಮನಗರ ಜಿಲ್ಲೆಯಲ್ಲಿ ಹಾಕಿದ್ದೇವೆ, ಜೈಲಲ್ಲಿ ಹಾಕಿದ್ದೇವೆ. ಒಬ್ಬ ಪ್ರಮುಖ ಆರೋಪಿ ಶೀಘ್ರದಲ್ಲೇ ಬಂಧನ ಮಾಡ್ತೀವಿ. ಅದು ನಾವು ನ್ಯಾಷನಲ್ ಡಿಸಾಸ್ಟರ್ ಆ್ಯಕ್ಟಲ್ಲೂ ಕೂಡ ಈಗಾಗಲೇ ಒಂದು 8-10 ಸೆಕ್ಷನಲ್ಲಿ ಬುಕ್ ಮಾಡಿ, ಇನ್ಕ್ಲೂಡಿಂಗ್ 353 ಅಬ್ಸ್ಟ್ರಕ್ಟಿಂಗ್ ದಿ ಗೌರ್ಮೆಂಟ್ ಸರ್ವೆಂಟ್ಸಿದ್ದು. ಅದರ ಜೊತೆಗೆ ನ್ಯಾಷನಲ್ ಡಿಸಾಸ್ಟರ್ ಆ್ಯಕ್ಟ್ ಆವಾಗ ಏನಿತ್ತು ಅದಕ್ಕೆ ನಾವು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತೊಗೊಂಡು ಅದನ್ನು ಹಾಕಿದ್ದೇವೆ. ಈಗ ಅದನ್ನು ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ. ಹೀಗಾಗಿ ಈ ಸುಗ್ರೀವಾಜ್ಞೆ ಯಾವಾಗ ಇಂಪ್ಲಿಮೆಂಟ್ ಆಗ್ತದೆ ಆ ಸಂದರ್ಭದಲ್ಲಿ ಪೊಸಿಷನ್ ಆಫ್ ದಟ್ ಕೇಸ್ ನೋಡಿಕೊಂಡು ವಿ ವಿಲ್ ಟ್ರೈ ಟು include these sections also.